ನಾನು ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರ ಯಾವುದರಲ್ಲಿ ಕೂಡ ಗುರುತಿಸಿಕೊಂಡವಲ್ಲ. ನಾಯಕನ ಗೆಲುವಲ್ಲ, ಸಾಮಾನ್ಯ ಕಾರ್ಯಕರ್ತರ ಗೆಲುವು ಇದಾಗಿದೆ. ಅಧಿಕಾರಕ್ಕೋಸ್ಕರ ಮಾಡ್ತಾ ಇದ್ರೆ ನಾವು ಬಕೆಟ್ ಹಿಡಿದು ಯಾರ ಹಿಂದೆ ಹೋಗಿ ನಾವು ಬೇಕಾದ ಸ್ಥಾನಮಾನವನ್ನು ಗಳಿಸಬಹುದು. ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷವನ್ನ ಮುಂಚೂಣಿಯಲ್ಲಿ ನಿಂತು ಗೆಲ್ಲಿಸಿದವನು ನಾನು. ಪ್ರಾಥಮಿಕ ಸದಸ್ಯತ್ವವನ್ನೇ ಪಡೆದು ವಿಸ್ತಾರಕನಾಗಿ ಮೂಡುಬಿದಿರೆಯ ಕಿಲ್ಪಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ 15 ದಿವಸಗಳ ಕಾಲ ನನ್ನನ್ನು ಜೋಡಿಸಿದ್ದು ಭಾರತೀಯ ಜನತಾ ಪಕ್ಷ. ಖಂಡಿತ ನಾವು ಈ ಸಂದರ್ಭದಲ್ಲಿ ಬಂಡಾಯ ಅನ್ನುವಂತಹ ಪದವನ್ನು ನೀವು ಬಳಕೆ ಮಾಡಲೇಬಾರದು. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಅಣಬೆಗೆ ಹೋಲಿಸುವಂಥದ್ದು, ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಇಲ್ಲದೆ ಸರ್ವಾಧಿಕಾರದ ಧೋರಣೆಯನ್ನ ಮಾಡಿದರೆ ಇವತ್ತು ಸಮಾಜ ಏನು ಇದಕ್ಕೆ ಉತ್ತರ ಕೊಡುತ್ತೆ ಅನ್ನೋದನ್ನು ನೀವೆಲ್ಲರೂ ಗಮನಿಸಿರಬಹುದು. ಈ ಕ್ಷೇತ್ರದಲ್ಲಿ ಜಯಗಳಿಸಿರೋದು ಹಿಂದುತ್ವದ ನೆಲೆಯಲ್ಲಿ ಜಯಗಳಿಸಿರುವಂಥದ್ದು. ಯಾರು ಹೇಳ್ತಿಲ್ಲ ನಮ್ಮ ನೇರ ಸ್ಪರ್ಧೆ ಅರುಣ್ ಪುತ್ತಿಲರ ವಿರುದ್ಧ ಅಂತ. ಯಾಕೆ? ವೀಕ್ಷಕರೇ ನಮಸ್ಕಾರ. ಮತಸಮರ 2023 ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಮತಸಮರ ಕಾರ್ಯಕ್ರಮದಲ್ಲಿ ಈಗಾಗಲೇ ತಾವು ಕಾರ್ಯಕ್ರಮಗಳನ್ನು ನೋಡಿಕೊಂಡು ಬಂದಿದ್ದೀರಿ. ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚುನಾವಣೆಗೆ ಸ್ಪರ್ಧಿಸ್ತಾ ಇರುವಂತಹ ಅಭ್ಯರ್ಥಿಗಳು ಅಥವಾ ಆಕಾಂಕ್ಷಿಗಳಾಗಿದ್ದವರು ಎಲ್ಲರ ಒಂದು ಪರಿಚಯ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಶಾಸಕರ ಪರಿಚಯವನ್ನು ಕೂಡ ಈ ಸರಣಿಯಲ್ಲಿ ತಮ್ಮ ಮುಂದೆ ನಾವು ಇಟ್ಟಿದ್ದೇವೆ. ಸೊ ಈಗ ಚುನಾವಣಾ ಕಣ ರಂಗೇರಿದೆ. ಚುನಾವಣೆಯ ಅಭ್ಯರ್ಥಿಗಳು ಯಾರು ಅನ್ನೋದು ಸ್ಪಷ್ಟ ಆಗಿದೆ. ನಾಮಪತ್ರ ಕೂಡ ಸಲ್ಲಿಕೆಯಾಗಿದೆ. ಮಾತ್ರ ಅಲ್ಲ, ಪ್ರಚಾರದ ಅಬ್ಬರ ಕೂಡ ಜೋರಾಗಿ ನಡೀತಾ ಇದೆ. ಈ ನಡುವೆ ಇಡೀ ರಾಜ್ಯ ನಮ್ಮತ್ತ ತಿರುಗಿ ನೋಡುವ ಹಾಗೆ ಮಾಡಿರುವಂತಹ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಯಾಕಂತ ಹೇಳಿದ್ರೆ ಇಲ್ಲಿನ ಅಭ್ಯರ್ಥಿಗಳು ಬಹಳಷ್ಟು ಸದ್ದು ಮಾಡ್ತಾ ಇದ್ದಾರೆ. ಇಲ್ಲಿ ಏರ್ಪಟ್ಟಿರುವಂತಹ ಒಂದು ರೀತಿಯ ತ್ರಿಕೋನ ಸ್ಪರ್ಧೆ ಅಂತ ಸದ್ಯದ ವಾತಾವರಣ ಏನಿದೆ ಇದು ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಈ ಒಂದು ಚುನಾವಣಾ ಕಣ ರಂಗೇರೋದಕ್ಕೆ ಕಾರಣ ಆದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡ್ತಾ ಇರುವಂತಹ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರು. ಸೊ ಇವತ್ತು ಅವರ ಒಂದು ಪರಿಚಯವನ್ನ ಈ ಒಂದು ಸಂಚಿಕೆಯ ಮೂಲಕ ಮಾಡಬೇಕಿದೆ. ನನ್ನ ಜೊತೆಗಿದ್ದಾರೆ ನನ್ನ ಸಹೋದ್ಯೋಗಿ ದಾಮೋದರ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಅರುಣ್ ಕುಮಾರ್ ಪುತ್ತಿಲ ಇವರು ಹಿಂದೂ ಮುಖಂಡ, BJPಯ ಕಾರ್ಯಕರ್ತರಾಗಿದ್ದುಕೊಂಡು ಗುರುತಿಸಿಕೊಂಡಿರುವವರು, ಒಂದಷ್ಟು ಹಿಂದೂ ಸಂಘಟನಾತ್ಮಕವಾಗಿ ಕೆಲಸವನ್ನು ಮಾಡಿರುವವರು, ಬಹಳಷ್ಟು ಯುವ ಪಡೆಯನ್ನು ಕಟ್ಟಿಕೊಂಡವರು. ಅರುಣ್ ಪುತ್ತಿಲ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಅರುಣ್ ಪುತ್ತಿಲರವರೇ, ನೀವು ಚುನಾವಣೆಗೆ ನಿಂತಿದ್ದೀರಿ. ಯಾತಕ್ಕಾಗಿ ನಿಂತಿದ್ದೀರಿ? ಅರುಣ್ ಪುತ್ತಿಲರವರು ಮಾಡಿರುವಂಥ ಸಾಧನೆಗಳೇನು? ಇವತ್ತು ಅರುಣ್ ಪುತ್ತಿಲ ಚುನಾವಣೆಗೆ ನಿಲ್ಲುವಷ್ಟು ಮಟ್ಟಕ್ಕೆ ಬೆಳೆಯೋದ ಹಿಂದಿರುವಂಥ ಜರ್ನಿಯ ಶ್ರಮ ಎಷ್ಟು? ಈ ಬಾರಿಯ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೇನೆ. ಪಕ್ಷ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರ ಅಪೇಕ್ಷೆಗಳು ಮತ್ತು ಕಾರ್ಯಕರ್ತರ ಮಾನಸಿಕತೆಯ ನಡುವೆ ಒಂದಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿ ಕೊನೆಯ ಕ್ಷಣದಲ್ಲಿ ಟಿಕೆಟನ್ನು ಪಕ್ಷದಿಂದ ತಪ್ಪಿ ಹೋಗತಕ್ಕಂಥ ವಾತಾವರಣ ನಿರ್ಮಾಣ ಆಯಿತು. ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ, ಭಾರತೀಯ ಜನತಾ ಪಕ್ಷದ ಹಿರಿಯರ, ಮಠಾಧಿಪತಿಗಳ ಇವರೆಲ್ಲರ ಒಂದು ಯೋಚನೆಗಳು ಮತ್ತು ಕಾರ್ಯಕರ್ತರ, ವಿಶೇಷವಾಗಿ ಕಾರ್ಯಕರ್ತರ ಮಾನಸಿಕತೆಯ ನಡುವೆ ಈ ಕ್ಷೇತ್ರವನ್ನು ಒಂದು ಪ್ರೀತಿ ವಿಶ್ವಾಸದ ರಾಜಕಾರಣದ ಮುಖಾಂತರ ಗೆಲ್ಲಬೇಕು. ಯಾವೊಬ್ಬ ಕಾರ್ಯಕರ್ತ ಕೂಡ ನಾನು ಶಾಸಕ ಅನ್ನುವಂತಕ್ಕಂಥ ನಿಟ್ಟಿನಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಾ ಕಣ ಇರಬೇಕು. ಆ ಮುಖೇನ ತಪ್ಪಿ ಹೋಗಿರತಕ್ಕಂಥ ಯಾರು ತಪ್ಪು ಸಿದ್ಧಾಂತವನ್ನು ಅಳವಡಿಸಿಕೊಂಡು ತಪ್ಪು ದಾರಿಗೆ ಕೊಂಡೊಯ್ಯತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾರೆ, ಅದು ಶಾಶ್ವತವಾಗಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ಆಶಯ ನನ್ನದಿದೆ. ಈ ದೃಷ್ಟಿಕೋನದಿಂದ ನಾನು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀನಿ. ಅರುಣ್ ಕುಮಾರ್ ಪುತ್ತಿಲರವರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಯಾವ ರೀತಿಯ ಅಂತ ಕಾನ್ಫಿಡೆನ್ಸ್ ಇದೆ? ಹೇಗಿದೆ ವಾತಾವರಣ? ಈ ಕ್ಷೇತ್ರ ಪ್ರತಿ ಬಾರಿಯೂ ಕೂಡ ಗೆದ್ದಿರುವಂಥದ್ದು ಹಿಂದುತ್ವದ ನೆಲೆಯಲ್ಲಿ. ಪಕ್ಷದ ದೇವದುರ್ಲಭ ಕಾರ್ಯಕರ್ತರು ಅನಿಸಿಕೊಂಡವರು ತಮ್ಮ ರಕ್ತವನ್ನು ಬೆವರು ಮಾಡಿ ಆ ಚುನಾವಣೆಯ ಸಂದರ್ಭದಲ್ಲಿ ರಾತ್ರಿ ಹಗಲು ನಿದ್ದೆಯನ್ನು ಬಿಟ್ಟು ಆ ಧ್ವಜದ ಅಡಿಯಲ್ಲಿ ಹಿಂದುತ್ವ ಈ ಕ್ಷೇತ್ರದಲ್ಲಿ ಮೇಳೈಸಬೇಕು, ಸನಾತನವಾಗಿರ್ತಕ್ಕಂತಹ ಧರ್ಮ ಪರಂಪರೆಯನ್ನು ಉಳಿಸಬೇಕು ಅನ್ನುವಂಥ ಒಂದೇ ಒಂದು ದಿಸೆಯಲ್ಲಿ ಚುನಾವಣೆಯಲ್ಲಿ ಇಲ್ಲಿ ಪಕ್ಷ ಗೆದ್ದಿದೆ ಹೊರತು ಇನ್ನಿತರ ಯಾವುದೇ ವಿಚಾರದಲ್ಲಿ ಅಲ್ಲ. ಯಾಕಂದ್ರೆ ಹಿಂದುತ್ವದ ಆಧಾರದಲ್ಲಿ ಚುನಾವಣೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಹಿಂದುತ್ವ ಅನ್ನೋದು ಹಿಂದುತ್ವ ಅಲ್ವಾ ಅಂತ
ನಾವು ಭಾರತೀಯ ಜನತಾ ಪಕ್ಷದ ನಿಲುವು ಹಿಂದುತ್ವ ಅನ್ನುವಂಥದ್ದು ನಮ್ಮ ಜೊತೆ ಇಲ್ಲ. ನಾವು ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥದ್ದು ಹಿಂದುತ್ವದ ಹೆಸರಿನಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇರುವಂಥದ್ದು. ಯಾವ ಜನತೆಯ, ಈ ಕ್ಷೇತ್ರದ ಜನತೆಯ ಆಶಯಗಳು ಏನಿದೆಯಾ, ಈ ಜನತೆಯ ಕ್ಷೇತ್ರದ ಯುವ ಕಾರ್ಯಕರ್ತರ ಮಾನಸಿಕತೆ ಏನಿದೆ, ಅವರಿಗಾಗಿರ್ತಕ್ಕಂಥ ನೋವು ಏನಿದೆಯಾ, ಇವೆಲ್ಲದಕ್ಕೊಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ಕಾಣಲೇಬೇಕಲ್ವಾ. ಹಾದಿ ಹೋಗಿರತಕ್ಕಂತಹ ಬೆಳವಣಿಗೆಗಳು ಇವತ್ತು ನೋಡಿರ್ಬೋದು. ಸಮೀಕ್ಷೆಯ ಆಧಾರದಲ್ಲಿ ಟಿಕೆಟನ್ನು ಕೊಡಬೇಕು ಅನ್ನತಕ್ಕಂತಹ ಕೂಗು ಇತ್ತು. ಪದಾಧಿಕಾರಿಗಳ ಆಂತರಿಕ ಮತದಾನದಲ್ಲಿ ಕೂಡ ಟಿಕೆಟನ್ನು ಕೊಡಬೇಕು ಅಂತಕ್ಕಂಥ ಯೋಚನೆ ಇತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮತ್ತು ಪಕ್ಷದ ಹಿರಿಯ ಕಾರ್ಯಕರ್ತರು ಕೂಡ ಅವಕಾಶ ಕೊಡಬೇಕು, ಕೊನೆಯ ಬಾರಿ ಕೂಡ ವಂಚನೆಯನ್ನು ಮಾಡಿದ್ದೀರಿ ಅನ್ನತಕ್ಕಂಥ ಯೋಚನೆ ನಡುವೆ ಅವರ ಮಾನಸಿಕತೆ ಇತ್ತು. ಈ ಎಲ್ಲ ಮಾನಸಿಕತೆಗಳು ಈ ಬಾರಿಯ ಚುನಾವಣೆಯಲ್ಲಿ ಗೆಲುವಿನ ಮಾನದಂಡವಾಗಿ ಆಗ್ತದೆ. ಗೆಲುವು ಶತಸಿದ್ಧವಾಗಿ ಹಿಂದುತ್ವದ ಗೆಲುವು ಆಗುತ್ತೆ. BJP ವಿರುದ್ಧ ಬಂಡಾಯ ಎದ್ದವರು ಹಲವರು, ರಾಮ್ ಭಟ್ರಿಂದ ಹಿಡಿದು ಶಕುಂತಲಾ ಶೆಟ್ಟಿ ಅವರು ಎಲ್ಲರೂ ಕೂಡ ಬಂಡಾಯ ಇದ್ದರು. ಎಲ್ಲರೂ ಕೂಡ ಅವತ್ತು ಕೂಡ ಹಿಂದುತ್ವದ ಪರವಾಗಿದ್ದೇವೆ, ಸ್ವಾಭಿಮಾನ ನಮ್ಮದು ಅನ್ನುವಂಥದ್ದನ್ನೆಲ್ಲ ಹೇಳಿದರು. ಗೆಲ್ಲಲಿಕ್ಕಾಗಲಿಲ್ಲ ಅಂತ. ಅವತ್ತು ಶಕುಂತಲಾ ಶೆಟ್ಟಿಯವರ ಚುನಾವಣೆಯ ಸಂದರ್ಭದಲ್ಲಿ ಇರತಕ್ಕಂಥ ವಿದ್ಯಮಾನಗಳು ಬೇರೆ ಇದ್ದವು. ನಾವು ಸುಮಾರು 30-35 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸಾಮಾಜಿಕ ಜೀವನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ತಾಯಿಯ ಸ್ಥಾನವಲ್ಲಿಟ್ಟುಕೊಟ್ಟು ಗೌರವ ಕೊಟ್ಟಿರತಕ್ಕಂಥ ವ್ಯಕ್ತಿ ನಾನು. ಭಗವಧ್ವಜವನ್ನು ಗುರುವಿನ ಸ್ಥಾನದಲ್ಲಿ ಪೂಜೆ ಮಾಡಿ ಈ ಕ್ಷೇತ್ರದಲ್ಲಿ ಸಾಮಾಜಿಕ ಬದುಕಿನ ಜೊತೆಗೆ ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾಗಿರ್ತಕ್ಕಂಥ ಹೆಗಡೆ ಜಿ ಗುರೂಜಿಯವರ ಕಲ್ಪನೆಗಳನ್ನು ಸಾಕಾರಗೊಳ್ಳಬೇಕು. 100ರ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಸಂದಿರತಕ್ಕಂತಹ ಸಂದರ್ಭದಲ್ಲಿ ಈ ಪ್ರತಿ ಹಿಂದೂ ಮನೆಯಲ್ಲಿಯೂ ಕೂಡ ಭಗವಧ್ವಜ ಹಾರಾಟ ಆಗಬೇಕು. ಆ ಮುಖಾಂತರ ಹಿಂದುತ್ವದ ಪರಿಕಲ್ಪನೆ ಸಾಕಾರಗೊಳ್ಳಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸಾಮಾಜಿಕ ಪರಿಕಲ್ಪನೆಯ ಆಧಾರದಲ್ಲಿ 30-35 ವರ್ಷಗಳಿಂದ ಕೆಲಸ ಕಾರ್ಯವನ್ನು ಮಾಡಿದ್ದೇನೆ. ಅದು ಸಂಘಟನೆಗೋಸ್ಕರ ಇರ್ಬೋದು, ಪಕ್ಷಕ್ಕೋಸ್ಕರ ಇರ್ಬೋದು, ಸಂಘಕ್ಕೋಸ್ಕರ ಇರ್ಬೋದು, ಇನ್ನಿತರ ಎಲ್ಲ ಬೆಳವಣಿಗೆಗಳಲ್ಲಿಯೂ ಕೂಡ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ನಾನು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೇನೆ. ಈ ಬಾರಿಯ ಗೆಲುವು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗೆಲುವು, ಅದು ನಾಯಕನ ಗೆಲುವಲ್ಲ, ಸಾಮಾನ್ಯ ಕಾರ್ಯಕರ್ತನ ಗೆಲುವು ಇದಾಗುತ್ತೆ. ಈ ಪರಿಸ್ಥಿತಿ ಯಾಕೆ ಬಂತು? ಅರುಣ್ ಪುತ್ತಿಲ ಅವರು ಬಿಜೆಪಿಯಿಂದ ದೂರ ಉಳಿದ್ರೆ ಬಿಜೆಪಿ ಅರುಣ್ ಪುತ್ತಿಲರನ್ನ ದೂರ ಇಟ್ಟಿದ್ದ. ಈ ಪ್ರಶ್ನೆಗೆ ನಾನು ಉತ್ತರ ಕೊಡುವಂಗಿಲ್ಲ. ಇದಕ್ಕೆ ಉತ್ತರ ಯಾರು ತಪ್ಪು ಮಾಡಿದಾರ ಅವರೇ ಉತ್ತರ ಕೊಡಬೇಕು ಹೊರತು ನಾವು ಚುನಾವಣೆಗೆ ಸ್ಪರ್ಧಿಸುವಂಥದ್ದು ನಮ್ಮ ಹತ್ರ ಸ್ಪಷ್ಟತೆ ಇದೆ. ಹಿಂದುತ್ವದ ವಿಚಾರಧಾರೆಗಳು 100% ಅನುಷ್ಠಾನಗೊಳ್ಳಬೇಕು. ಯಾವ ಧಾರ್ಮಿಕ ವ್ಯವಸ್ಥೆಯ ಜೊತೆಗೆ ನಮ್ಮ ಕೃತಾರ್ಥತೆಯ ಬದುಕನ್ನು ನಾವು ಈ ಭೂಮಿಯಲ್ಲಿ, ಪುಣ್ಯ ಭೂಮಿಯಲ್ಲಿ ಸವಿಸ್ತಾ ಇದ್ದೇವ, ಅದಕ್ಕೆ ಪರಿಪೂರ್ಣವಾಗಿರತಕ್ಕಂಥ ಆಶಯವನ್ನು ಹೊಂದಿರಬೇಕಲ್ವಾ. ಒಬ್ಬ ಜನಪ್ರತಿನಿಧಿಯಾಗಿ ಹಿಂದೂ ಸಮಾಜಕ್ಕೆ ನೋವಾದಂಥ, ಹಿಂದೂ ಸಮಾಜದ ಕಾರ್ಯಕರ್ತನಿಗೆ ನೋವಾದಂಥ ಸಂದರ್ಭದಲ್ಲಿ ಅವನನ್ನು ದಡ ಸೇರಿಸುವಂಥ ಜವಾಬ್ದಾರಿ ಆ ಜನಪ್ರತಿನಿಧಿದ್ದು ಇರಬೇಕಲ್ವಾ. ಕೇವಲ ಆಶ್ವಾಸನೆಗಳಾಗಿ ಉಳಿಯದೆ ಅದು ಅನುಷ್ಠಾನಗೊಳ್ಳಬೇಕು ಅನ್ನತಕ್ಕಂಥ ಯೋಚನೆಯ ನಡುವೆ ಈ ಬಾರಿಯ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಅರುಣ್ ಪುತ್ತಿಲರವರು ತಾವಾಗಿಯೇ ನಿಂತದ್ದು ಅಥವಾ ಕಾರ್ಯಕರ್ತರ ಒತ್ತಾಯಕ್ಕೆ ನಿಂತದ್ದು? ನಾನು ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರ ಯಾವುದರಲ್ಲಿ ಕೂಡ ಗುರುತಿಸಿಕೊಂಡವಲ್ಲ. ಅಧಿಕಾರ ಸಿಗಬೇಕು ಅನ್ನತಕ್ಕಂಥ ಯೋಚನೆ ಇದ್ದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಕೊನೆಯ ಕ್ಷಣದಲ್ಲಿ ಟಿಕೆಟ್ ತಪ್ಪಿದಂಥ ಸಂದರ್ಭದಲ್ಲಿ ನಮಗೆ ಬಂಡಾಯವನ್ನು ಹೇಳಬೇಕಾಗಿತ್ತು. ನಾವು ಸಂಜೀವ ಮಠಂದೂರ್ ಅವರ ಜೊತೆ ನಿಂತು ನಾನು ಕೆಲಸ ಮಾಡಿ ಗೆಲುವಿನ ಅಂಚನ್ನು ತಲುಪಿಸಿದ್ದೇನೆ. ಅಧಿಕಾರಕ್ಕೋಸ್ಕರ ಖಂಡಿತ ಯಾವತ್ತೂ ಅಲ್ಲ. ಅಧಿಕಾರಕ್ಕೋಸ್ಕರ ಮಾಡ್ತಾ ಇದ್ರೆ ನಾವು ಬಕೆಟ್ ಹಿಡಿದು ಯಾರ ಹಿಂದೆ ಹೋಗಿ ನಾವು ಬೇಕಾದ ಸ್ಥಾನಮಾನವನ್ನು ಗಳಿಸ್ಬೋದಿತ್ತು. ಆದರೆ ಯಾರು ತಪ್ಪು ಹೆಜ್ಜೆಯನ್ನು ಇಟ್ಟಿದ್ದಾರ ಆ ಹೆಜ್ಜೆ ಇನ್ನು ಮುಂದಿನ ದಿವಸದಲ್ಲಿ ಇಂಥ ತಪ್ಪು ಹೆಜ್ಜೆ ಇಡಬಾರ್ದು ಅಂತಕ್ಕಂಥ ಕಲ್ಪನೆ ಈ ಕ್ಷೇತ್ರದ ಸಂಘ ಪರಿವಾರದ ಹಿರಿಯರಲ್ಲಿದೆ, ಪಕ್ಷದ ಹಿರಿಯರಲ್ಲಿದೆ, ದೇವ ದುರ್ಲಭರ ಕಾರ್ಯಕರ್ತರ ಒಂದು ಮನಸ್ಸಿನಲ್ಲಿದೆ. ಇವೆಲ್ಲವನ್ನು ಸಾಕಾರಗೊಳಿಸತಕ್ಕಂಥ ನಿಟ್ಟಿನಲ್ಲಿ ನಾನು ಚುನಾವಣೆಗೆ ನಿಂತದ್ದು ಹೊರತು ವೈಯಕ್ತಿಕವಾಗಿ ಅಲ್ಲ. ಅರುಣ್ ಪುತ್ತಿಲ ಅವರು ಬಿಜೆಪಿ ಕಾರ್ಯಕರ್ತರೇ ಆಗಿದ್ದಿಲ್ಲ, 5 ವರ್ಷದಿಂದ ಪಕ್ಷದ ಕಚೇರಿಯ ಮೆಟ್ಟಲನ್ನು ಹತ್ತಿಲ್ಲ, ಹಾಗಾಗಿ ಅವರಿಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಮಾತು ಕೂಡ ಚಾಲ್ತಿದೆ. ಅದೇ ದುರಂತ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂಥದ್ದು. ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷವನ್ನು ಮುಂಚೂಣಿಯಲ್ಲಿ ನಿಂತು ಗೆಲ್ಲಿಸಿದವನು ನಾನು. ಆ ಸಂದರ್ಭದಲ್ಲಿಯೂ ಕೂಡ ನಮಗೆ ಪಕ್ಷದಲ್ಲಿ ಹುದ್ದೆಯನ್ನು ಕೊಡ್ತೇನೆ ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಗಣೇಶ್ ಕಾರ್ಣಿಕರವರು, ರಾಜಶೇಖರಾನಂದ ಸ್ವಾಮೀಜಿಯವರು, ಸಂಘದ ಹಿರಿಯರಾಗಿರ್ತಕ್ಕಂಥ ನಾಸೀತಣ್ಣನವರು ಬಂದಿದ್ದರು.
ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ ಡಿ ವಿ ಸದಾನಂದ ಗೌಡರು ಪ್ರಭಾಕರ ಭಟ್ರು ಮನೆಗೆ ಒಂದು ಚುನಾವಣೆಯಲ್ಲಿ ಇದು ಮಾಡಬೇಕು ಅಂತ ಹೇಳಿದರು. ಯಾವುದೇ ವ್ಯವಸ್ಥೆಯ ಜೊತೆಗೆ ಜೋಡಿಸಿಕೊಳ್ಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಾನು ಕೆಲಸ ಮಾಡುವಂಥ ಪ್ರಕ್ರಿಯೆಗಳನ್ನು ನಿರಂತರವಾಗಿ ಮಾಡಿದ್ದೇನೆ. ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನೇ ಪಡೆದು ವಿಸ್ತಾರಕನಾಗಿ ಮೂಡುಬಿದ್ರೆಯ ಕಿಲ್ಪಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ 15 ದಿವಸಗಳ ಕಾಲ ನನ್ನನ್ನು ಜೋಡಿಸಿದ್ದು ಭಾರತೀಯ ಜನತಾ ಪಕ್ಷ. ಸಂಘಟನೆಯ ವಿವಿಧ ಜವಾಬ್ದಾರಿಗಳನ್ನು ವಿಶ್ವ ಹಿಂದೂ ಪರಿಷತ್ತಿನಲ್ಲಿ, ಜಾಗರಣ ವೇದಿಕೆಯಲ್ಲಿ, ಬಜರಂಗ ದಳದಲ್ಲಿ ಜಿಲ್ಲಾ ಸಂಚಾಲಕನಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿರುವಂಥದ್ದು ಸಂಘದ ಹಿರಿಯರು ಮತ್ತು ಪಕ್ಷದ ಹಿರಿಯರು ಅವರ ಸೂಚನೆಯ ಮೇರೆಗೆ ಮಾಡಿದ್ದು ಹೊರತು ನಾನು ವೈಯಕ್ತಿಕವಾಗಿ ಏನು ಮಾಡಿಲ್ಲ. ಈ ಚುನಾವಣೆಯಕ್ಕೋಸ್ಕರ ಈ ರೀತಿಯ ಗೊಂದಲಗಳನ್ನು, ಈ ರೀತಿಯ ಬೇಜವಾಬ್ದಾರಿಯವರನ್ನು ಹಿರಿಯರು ಹೇಳಿಕೆಯನ್ನು ಕೊಡ್ತಾರೆ ಅಂತೇಳಿ ಆದರೆ ಅದು ಸಮಾಜ ನೋಡುತ್ತೆ, ಈ ಕ್ಷೇತ್ರದ ಮತದಾರ ನೋಡ್ತಾನೆ. ಯಾರು ಈ ಕ್ಷೇತ್ರಕ್ಕೋಸ್ಕರ ಏನೆಲ್ಲ ಮಾಡಿದ್ದಾರೆ ಅವರೆಲ್ಲರ ಯೋಚನೆಗಳು ಈಗಾಗಲೇ ಅವರು ನಿಶ್ಚಯ ಮಾಡಿದ್ದಾರೆ, ಯಾರನ್ನು ಈ ಕ್ಷೇತ್ರದಿಂದ ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನು ನೋಡಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಇನ್ನಾದರೂ ಕೂಡ ಆ ಹಿರಿಯರು ಸುಳ್ಳು ಹೇಳುವುದನ್ನು ಬಿಟ್ಟು ಯಾವ ಸಂಘ ಕಲಿಸಿಕೊಟ್ಟಂಥ ಯಾವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಲಿಸಿಕೊಟ್ಟಿದ ಅದನ್ನು ತಮ್ಮ ಜೀವನದಲ್ಲಿ ಜೋಡಿಸಿಕೊಂಡ್ರೆ ಇದಕ್ಕಿಂತ ಶ್ರೇಷ್ಠವಾಗಿರತಕ್ಕಂಥ ವಿಚಾರ ಬೇರೆ ಯಾವುದಿಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ಈ ಹಿಂದೆ 2 ಬಾರಿ ನೊಂದಿದ್ರಿ, 2 ಬಾರಿ ನಿಮ್ಮನ್ನು ಸಮಾಧಾನ ಮಾಡಲಾಯಿತು. ಈ ಬಾರಿ ಸಮಾಧಾನ ಮಾಡಲಿಕ್ಕೆ ಯಾರು ಬರಲಿಲ್ವಾ? ಈ ಬಾರಿ ಕೂಡ ಚುನಾವಣೆಯ ಅಭ್ಯರ್ಥಿಯ ಘೋಷಣೆಯ ಒಂದಷ್ಟು ದಿವಸಗಳಿಂದ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರಗಳು ನಡೆದು ಹೋಗಿದ್ದು. ನಾವು ಚುನಾವಣೆಗೆ ಮೊದಲೇ ಲೋಕ ಸಂಪರ್ಕ ಅಭಿಯಾನ 2023 ಅನ್ನುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಕಲ್ಪನೆಯನ್ನು ಚುನಾವಣೆಯಲ್ಲಿ ನಾವು ಹೇಗೆ ಇರಬೇಕು, ಚುನಾವಣೆ ಘೋಷಣೆ ಆದ ನಂತರದ ದಿವಸಗಳಲ್ಲಿ ಯಾವುದೇ ಗೊಂದಲಗಳು ಇರಬಾರ್ದು ಅಂತಕ್ಕಂಥ ಯೋಚನೆ ನಡುವೆ ಪೂರ್ವಭಾವಿಯಾಗಿ ಸುಮಾರು 1 ತಿಂಗಳುಗಳಿಂದ ನಾವು ಮನೆ ಮನೆ ಸಂಪರ್ಕ ಅಭಿಯಾನ ಮಾಡುವಂಥದ್ದು, ಯಾರು ಹಿರಿಯರಿದ್ದಾರೆ ಅವರ ಮಾನಸಿಕತೆ ಏನು ಅನ್ನೋದನ್ನು ತಿಳಿಸಿಕೊಳ್ಳುವಂಥದ್ದು ಮತ್ತು ಪ್ರಸ್ತುತ ವಿದ್ಯಮಾನಗಳ ನಡುವೆ ಏನೆಲ್ಲ ಆಗಬೇಕು ಚುನಾವಣೆಯ ದೃಷ್ಟಿಯಿಂದ ಅನ್ನುವಂಥದ್ದನ್ನು ಯೋಚನೆ ಇಟ್ಟುಕೊಂಡು ನಾವು ಜೊತೆಯಾಗಿ ಕೆಲಸ ಮಾಡಿದೆವು. ಅರುಣ್ ಕುಮಾರ್ ಪುತ್ತಿಲ್ರವರು ತನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಈಗ ಬಂಡಾಯವೋ ಅಥವಾ ಆಶಕ್ಕನ ಬದಲಾಗಿ ಬೇರೆ ಯಾರಿಗಾದರೂ ಟಿಕೆಟ್ ಸಿಕ್ತಿದ್ರೆ ನೀವು ಸಪೋರ್ಟ್ ಮಾಡ್ತಿದ್ರಾ ಅಂತ? ಖಂಡಿತ ನಾವು ಈ ಸಂದರ್ಭದಲ್ಲಿ ಬಂಡಾಯ ಅನ್ನುವಂಥ ಪದವನ್ನು ನೀವು ಬಳಕೆ ಮಾಡಲೇಬಾರದು. ನಾನು ಯಾವತ್ತೂ ಕೂಡ ಸ್ವಾಭಿಮಾನಿಯಾಗಿ ಯಾವ ಕಾರ್ಯಕರ್ತರ, ಸಂಘದ ಹಿರಿಯರ, ಪಕ್ಷದ ಹಿರಿಯರ ಅಪೇಕ್ಷೆಗಳನ್ನು ಮೀರಿ ನಾನು ಜೋಡಿಸಿಕೊಳ್ಳುವವನಲ್ಲ. ಅವರೆಲ್ಲರ ಯೋಚನೆಗಳು ಏನಿದೆ, ಅವರ ಈ ಸ್ಪರ್ಧೆಯ ಹಿಂದೆ ಅವರ ಏನು ಯೋಚನೆಗಳು, ಕನಸಿದೆ ಅದನ್ನು ಸಾಕಾರಗೊಳಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾನು ಸ್ಪರ್ಧೆ ಮಾಡಿದ್ದೇನೆ ಹೊರತು ವೈಯಕ್ತಿಕವಾಗಿ ಅಥವಾ ಬಂಡಾಯವಾಗಿ ಖಂಡಿತ ಅಲ್ಲವೇ ಅಲ್ಲ. ಹಾಗಾದರೆ ನಿಮ್ಮ ಹಿಂದೆ ಕೆಲವು ಸಂಘದವರು ಇದ್ದಾರೆ, ಸಂಘದ ಹಿರಿಯರಿದ್ದಾರೆ, ಪಕ್ಷದ ಹಿರಿಯರಿದ್ದಾರೆ. ನೀವು ಗಮನಿಸಿರ್ಬೋದು, ಮೊನ್ನೆ ನಡೆದಿರತಕ್ಕಂಥ ಯಾವುದು ಕಾರ್ಯಕರ್ತರ ಅಭಿಪ್ರಾಯ, ಹಿರಿಯರ ಅಭಿಪ್ರಾಯವನ್ನು ಕೇಳುವಂತಕ್ಕಂಥ ಸಂದರ್ಭದಲ್ಲಿ ಸುಮಾರು 100ಕ್ಕಿಂತಲೂ ಮಿಕ್ಕಿ ಪಂಚಾಯತ್ ಸದಸ್ಯರಿದ್ದರು, ಬೂತು ಮಟ್ಟದ ಪದಾಧಿಕಾರಿಗಳಿದ್ದರು, ಅಧ್ಯಕ್ಷರಿದ್ದರು, ಪಂಚಾಯತ್ನ ಅಧ್ಯಕ್ಷರಿದ್ದರು, ಸಂಘದ ಹಿರಿಯರಿದ್ದರು, ಸ್ವಾಭಿಮಾನಿ ಕಾರ್ಯಕರ್ತರಿದ್ದರು. ಅವರೆಲ್ಲರ ಅಪೇಕ್ಷೆ ಏನಿದೆ ಅನ್ನುವಂಥದ್ದನ್ನು ಸಾಕಾರಗೊಳಿಸುವಂಥದ್ದು ನನ್ನ ಯೋಚನೆ ಬಿಟ್ಟರೆ ಇನ್ನೇನು ವೈಯಕ್ತಿಕವಾಗಿರತಕ್ಕಂಥ ವಿಚಾರಗಳು ಏನಿಲ್ಲ. ಹಾಗಿದ್ರೆ ಅರುಣ್ ಕುಮಾರ್ ಪುತ್ತಿಲ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಪ್ರಮುಖವಾಗಿ ಕಾರಣ ಆಗಿದ್ದು ಆ ಅಣಬೆಯ ವಿದ್ಯಮಾನವ. ನೋಡಿ, ಜವಾಬ್ದಾರಿಯನ್ನು ಹೊಂದಿರುವವರು, ವಿಶೇಷವಾಗಿ ಕ್ಷೇತ್ರದ ಜನತೆ ಆಶೀರ್ವಾದದ ಮುಖಾಂತರ ಶಾಸಕರಾಗಿ ಆಯ್ಕೆ ಆಗಿರುವವರು ಅಂತ ಹೇಳಿಕೆಯನ್ನು ಕೊಡುವಂಥ ಅವಶ್ಯಕತೆ ಇತ್ತು ಅನ್ನೋದನ್ನು ನೀವೆಲ್ಲರೂ ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಅಮಿತ್ ಶಾ ಅವರ ಆ ಒಂದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರಗನ್ನು ಕೊಡಬೇಕು, ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಯೋಚನೆಯ ನಡುವೆ ನಮ್ಮ ಕಾರ್ಯಕರ್ತರು ಒಂದಷ್ಟು ಖರ್ಚುಗಳನ್ನು ಮಾಡಿ ಫ್ಲೆಕ್ಸನ್ನು ಅಳವಡಿಸಿದರೆ ಅದು ಪಕ್ಷಕ್ಕೆ ಲಾಭ, ಸಂಘಟನೆಗೆ ಲಾಭ ಅನ್ನುವಂಥ ದೃಷ್ಟಿಯನ್ನಿಟ್ಟುಕೊಂಡು ಅವರ ಜೊತೆಗೆ ಕೊಂಡೊಯ್ಯತಕ್ಕಂಥ ಕೆಲಸ ಮಾಡಬೇಕಿತ್ತು ಹೊರತು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಅಣಬೆಗೆ ಹೋಲಿಸುವಂಥದ್ದು, ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಇಲ್ಲದೆ ಸರ್ವಾಧಿಕಾರದ ಧೋರಣೆಯನ್ನು ಮಾಡಿದರೆ ಇವತ್ತು ಸಮಾಜ ಏನು ಇದಕ್ಕೆ ಉತ್ತರ ಕೊಡುತ್ತೆ ಅನ್ನೋದನ್ನು ನೀವೆಲ್ಲರೂ ಗಮನಿಸಿರ್ಬೋದು. ಅಂದ್ರೆ ಅದರಿಂದಲೇ ತಾವು ಚುನಾವಣೆಗೆ ಅಥವಾ ನಿಲ್ಲಬೇಕು, ನಾನು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ತಮ್ಮಲ್ಲಿ ಬಂತ, ಅದು ಕಾರಣ ಆಯ್ತಾ? ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆಯನ್ನು ಕೊಡದಿದ್ರೆ, ವಿಶೇಷವಾಗಿ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ಪಕ್ಷ ನಮ್ದಿದೆ. ಯಾವುದೋ ಹೈಕಮಾಂಡ ಅಥವಾ ಇನ್ನಿತರ ಯಾರೋ ಒತ್ತಡವನ್ನು ತಂದು ಕೆಲಸ ಮಾಡಿಸುವಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿ ಇರಲಿಲ್ಲ. ಸೊ ಈ ರೀತಿಯ ಬೆಳವಣಿಗೆಗಳು ನಿರಂತರವಾಗಿ ನಡೆದರೆ ಪಕ್ಷದ ದಾರಿಯಲ್ಲಿ ಹೋಗುತ್ತೆ.
ಸಾಮಾನ್ಯ ಕಾರ್ಯಕರ್ತರ ಭಾವನೆಗಳಿಗೆ ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಪಕ್ಷದ ಅಥವಾ ಸಂಘಟನೆಯ ವ್ಯವಸ್ಥೆ ಎಲ್ಲಿಗೆ ಹೋಗುತ್ತೆ ಅನ್ನತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಚಿಂತನೆ ಇದರ ಹಿಂದೆ ಇದೆ. ನೀವು ಪಕ್ಷದಿಂದ ನಿಮಗೆ ತೊಂದರೆ ಆಗಿದೆ, ಪಕ್ಷ ಕಾರ್ಯಕರ್ತರಿಗೆ ಬೆಲೆ ಕೊಡಲಿಲ್ಲ ಅಂತ ಹೇಳಿದಿರಿ. ಇದೆಲ್ಲ ಆದ ನಂತರ ಈಗ ಮತ್ತೆ ಹೇಳ್ತಿದ್ದೀರಿ ನಾನು ಪಕ್ಷಕ್ಕೆ ಬೆಂಬಲ ಕೊಡ್ತೇನೆ ಗೆದ್ದರೆ. ನೋಡಿ, ರಾಜಕೀಯವಾಗಿ ನಾವು ಯೋಚನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹಿಂದುತ್ವಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಯಾವುದು ಅಂತ ಹೇಳಿದರೆ ಅದು ಭಾರತೀಯ ಜನತಾ ಪಕ್ಷ. ಇವತ್ತು ವಿಶ್ವವೇ ಮನ್ನಣೆ ಕೊಡತಕ್ಕಂಥ ಈ ದೇಶದ ಪ್ರಧಾನಿ ಮಾಡಿರತಕ್ಕಂಥ ಯೋಚನೆಗಳು ಮತ್ತು ಯೋಜನೆಗಳು ಇವತ್ತು ಜಗತ್ತು ಭಾರತವನ್ನು ಗುರುತಿಸುವಂತೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಹಿಂದುತ್ವ ಮತ್ತು ಅಭಿವೃದ್ಧಿ ಜೊತೆಗೆ ಒಬ್ಬ ಸಮರ್ಥ ನೇತೃತ್ವವನ್ನು ಕೊಡ್ತಕ್ಕಂಥ ಒಂದು ವ್ಯಕ್ತಿಯ ಹಿಂದೆ ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ಸಮಾಜದಲ್ಲಿದೆ. ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರ ಆದರ್ಶವೇ ನಮಗೆ ಜೀವನ. ನರೇಂದ್ರ ಮೋದಿಯವರ ಕಲ್ಪನೆಗಳನ್ನು ಸಾಕಾರಗೊಳಿಸುವಂಥದ್ದೇ ನಮ್ಮ ಯೋಚನೆ. ಇವೆಲ್ಲವನ್ನು ಸಾಕಾರಗೊಳಿಸಬೇಕಾಗಿದ್ದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿರಬೇಕು. ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಆಡಳಿತ ವ್ಯವಸ್ಥೆ ರಾಜ್ಯದಲ್ಲಿ ಇರಬೇಕು ಅಂತಕ್ಕಂಥ ಯೋಚನೆಯ ನಡುವೆ ನಾವು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸುವಂಥದ್ದು. ಅಂಥ ಆದರ್ಶ ಪುರುಷರೇ ನಿಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಅಥವಾ ನಿಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸಿದ್ದಲ್ವ ಅಲ್ಲಿಗೆ? ನೋಡಿ, ಇವತ್ತು ರಾಜ್ಯದ ಮಟ್ಟಿಗೆ ನಾವು ಮಾತನಾಡುವುದಂತೇಳಿ ಆದರೆ ರಾಜ್ಯದಲ್ಲಿರ್ತಕ್ಕಂಥ ನಾಯಕರ ತಪ್ಪು ಹೆಜ್ಜೆಗಳು, ತಪ್ಪು ಯೋಚನೆಗಳು ಈ ದುರಂತ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ ಅನ್ನುವಂಥದ್ದನ್ನು ಇವತ್ತು ಸಮಾಜ ಒಪ್ಪಿಕೊಳ್ಳುತ್ತೆ. ಈ ವ್ಯವಸ್ಥೆಯನ್ನು ನಾವು ಕೇಂದ್ರಕ್ಕೆ ಕೊಂಡೊಯ್ಯತಕ್ಕಂಥ ಮತ್ತು ಅವರ ಮೇಲೆ ಆರೋಪ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಅದಕ್ಕೋಸ್ಕರ ಪಕ್ಷ ಇದೆ, ಅದಕ್ಕೋಸ್ಕರ ಸಂಘಟನೆ ಇದೆ. ಅವರ ಯೋಚನಾ ಶೈಲಿಯಲ್ಲಿ ಬದಲಾವಣೆ ಮಾಡಿದರೆ ಇಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಾನೇ ಇರಲಿಲ್ಲ. ಹಾಲಿ ಶಾಸಕರಿಗೆ ಟಿಕೆಟ್ ಕೊಟ್ಟಿದ್ರೆ ಅರುಣ್ ಪುತ್ತಿಲರ ನಿರ್ಧಾರದಲ್ಲಿ ಏನಾದರೂ ಬದಲಾವಣೆಗಳಾಗ್ತಿತ್ತಾ ಈ ಬಾರಿ? ಅದೆಲ್ಲ ಮುಗಿದು ಹೋದ ಅಧ್ಯಾಯ. ಶಾಸಕರಿಗೆ ಟಿಕೆಟ್ ಕೊಡ್ತಾರಾ, ಅವರ ಮೇಲೆ ಸಮಾಜದಲ್ಲಿ ಏನಿದೆ, ಅವರೇ ಬೇಕು ಅಂತೇಳಿ ಅನ್ನುವಂಥದ್ದು ಆಗ್ರಹ ಆಯ್ತಾ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತು. ನಾವು ಈಗ ಇರುವಂಥದ್ದು ನಮಗೆ ಚುನಾವಣೆಯನ್ನು ಎದುರಿಸುವಂಥದ್ದು ಮತ್ತು ಹಿಂದುತ್ವದ ಧ್ವಜವನ್ನು ಕ್ಷೇತ್ರದಲ್ಲಿ ಹಾರಿಸುವಂಥದ್ದು ಬಿಟ್ಟರೆ ಇನ್ನು ಯಾರು ಅಭ್ಯರ್ಥಿ ಅದರಲ್ಲಿ ಯಾರಿಗೆ ಕೊಟ್ಟರೆ ನಮ್ಮದು ಅಭಿಪ್ರಾಯ ಏನು ಅನ್ನುವಂಥದ್ದು ನಮ್ಮ ಜೊತೆಗೆ ಬರೋದಿಲ್ಲ. ನಾನು ಗೆದ್ದ ನಂತರ ಕೂಡ ಬೆಂಬಲ ಬಿಜೆಪಿಗೆ ಅನ್ನುವಂಥ ಮಾತುಗಳು ಹೇಳಿದ ಹಾಗೆ ಇದು ಮತದಾರರಲ್ಲಿ ಗೊಂದಲ ಉಂಟು ಮಾಡುತ್ತೆ. ಖಂಡಿತ ಕೂಡ ಬಿಜೆಪಿ ಬೆಂಬಲ ಕೊಡ್ತಾರೆ, ಹಾಗಿದ್ರೆ ನಾವು ಇವರು ಯಾಕೆ ಓಟ್ ಕೊಡೋದು, ಬಿಜೆಪಿಗೆ ಕೊಡ್ಬೋದಲ್ವಾ? ಗೊಂದಲ ಖಂಡಿತ ಇಲ್ಲ. ಇವತ್ತು ಹಾದಿ ಸಿದ್ಧಾಂತವನ್ನು ತಪ್ಪಿ ಹೋಗಿರ್ತಕ್ಕಂಥ ವ್ಯವಸ್ಥೆ ಸರಿಯಾಗಬೇಕು ಅಂತಕ್ಕಂಥ ಯೋಚನೆ ಎಲ್ಲರದ್ದಿದೆ. ಈ ಹಿನ್ನೆಲೆಯಲ್ಲಿ ನನಗೆ ಕೊಡ್ತಕ್ಕಂಥ ಓಟು ಕೂಡ BJPಗೆ ಕೊಡುವಂಥ ಓಟು ಅನ್ನುವಂಥ ಮಾನಸಿಕತೆಯಲ್ಲಿ ಮತದಾರ ಯೋಚನೆಯನ್ನು ಸಂಕಲ್ಪವನ್ನು ಮಾಡಿದ್ದಾನೆ. ಅದರಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲ. ಅಲ್ಲ, ಡಿವೈಡ್ ಆಗೋದಿಲ್ವಾ ಅಂತ? ಖಂಡಿತ ಆಗೋದಿಲ್ಲ. ಹೇಗೆ ಡಿವೈಡ್ ಆಗೋದು? ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ಹೆಜ್ಜೆ ಇಟ್ಟಿರುವಂಥದ್ದು. ಒಂದಷ್ಟು ಜನರ ತಪ್ಪು ನಿರ್ಧಾರವಾಗಿ ಗೊಂದಲವನ್ನು ನಿರ್ಮಾಣ ಆಗಿರುವಂಥದ್ದು. ಅದಕ್ಕೋಸ್ಕರ ಚುನಾವಣೆಯಲ್ಲಿ ಹಿಂದುತ್ವವನ್ನು ಪ್ರತಿಪಾದನೆ ಯಾರು ಮಾಡ್ತಾರೆ ಅನ್ನುವಂಥದ್ದು ಜನಸಾಮಾನ್ಯನಿಗೆ ಅರಿವಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ಗೊಂದಲ ಏರ್ಪಡುವುದಿಲ್ಲ. ಮಾತಿದೆ ಸಾರ್ವಜನಿಕ ವಲಯದಲ್ಲಿ ಈ ಅರುಣ್ ಕುಮಾರ್ ಪುತ್ತಿಲ ಮತ್ತು ಬಿಜೆಪಿ ನಡುವಿನ ಸ್ಪರ್ಧೆಯ ಲಾಭ ಕಾಂಗ್ರೆಸ್ಗೆ ನೇರವಾಗಿ ಹೋಗುತ್ತೆ ಈ ಬಾರಿ. ಖಂಡಿತ ಇಲ್ಲ, ಅದು ತಪ್ಪು ಕಲ್ಪನೆ. ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ಇವತ್ತು ಸಮಾಜದಲ್ಲಿ ಯಾರು ಕೂಡ ಒಪ್ಪಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ವಿಶೇಷವಾಗಿ ಈ ಕ್ಷೇತ್ರ ಯಾವತ್ತೂ ಕೂಡ ಈ ಕ್ಷೇತ್ರದಲ್ಲಿ ಜಯಗಳಿಸಿದರೆ ಅದು ಹಿಂದುತ್ವದ ನೆಲೆಯಲ್ಲಿ ಜಯಗಳಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದು ಯಾರಿಗೆ ಲಾಭ ಆಗ್ತದೆ ಅನ್ನುವಂಥದ್ದು ಚರ್ಚೆ ಒಂದಷ್ಟು ಸಣ್ಣ ಪ್ರಮಾಣದಲ್ಲಿ ನಡೀಬಹುದು ಹೊರತು ಅದು ಯಾವುದೇ ರೀತಿಯಂಥ ವ್ಯವಸ್ಥೆಗಳು ಸಮಾಜದಲ್ಲಿ ಇಲ್ಲ. ಕಾಂಗ್ರೆಸ್ ಹೇಳುತ್ತೆ ನಮ್ಮ ನೇರ ಸ್ಪರ್ಧೆ BJP ವಿರುದ್ಧ ಅಂತ, BJP ಹೇಳುತ್ತೆ ನಮ್ಮ ನೇರ ಸ್ಪರ್ಧೆ ಕಾಂಗ್ರೆಸ್ ವಿರುದ್ಧ ಅಂತ, ನೀವು ಹೇಳ್ತೀರಿ ನನ್ನ ನೇರ ಸ್ಪರ್ಧೆ ಕಾಂಗ್ರೆಸ್ ವಿರುದ್ಧ SDPIನ ವಿರುದ್ಧ ಅಂತ. ಯಾರೂ ಹೇಳ್ತಿಲ್ಲ ನಮ್ಮ ನೇರ ಸ್ಪರ್ಧೆ ಅರುಣ್ ಪುತ್ತಿಲರ ವಿರುದ್ಧ ಅಂತ. ಯಾಕೆ? ಅದು ಅವರೇ ಅದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ನಾವು ಸಿದ್ಧಾಂತವನ್ನು ಇಟ್ಟುಕೊಂಡು ಬದುಕಿದವರು. ಹಿಂದುತ್ವಕ್ಕೆ ಯಾವತ್ತೂ ಕೂಡ ಧಕ್ಕೆ ತರುವವರನ್ನು, ಹಿಂದೂ ಸಮಾಜಕ್ಕೆ ಅವಮಾನ ಮಾಡುವವರನ್ನು, ಹಿಂದೂ ಸಮಾಜಕ್ಕೆ ಅಪಮಾನ ಮಾಡುವವರನ್ನು, ಈ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವವರನ್ನು ಯಾವತ್ತೂ ಕೂಡ ಸ್ವೀಕಾರ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮದು ಸ್ಪಷ್ಟತೆ ಇದೆ. ನಮ್ಮ ಯೋಚನೆ ಹಿಂದುತ್ವದ ಆಧಾರದಲ್ಲಿ ಚುನಾವಣೆಯನ್ನು ಎದುರಿಸುವಂಥದ್ದು, ಹಿಂದೂ ಸಮಾಜದ ಜೊತೆಗೆ ನಿಲ್ಲತಕ್ಕಂಥ ವ್ಯವಸ್ಥೆ ಮುಂದಿನ ದಿವಸದಲ್ಲಿ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ. ಆ ಸಂದರ್ಭದಲ್ಲಿ ನನ್ನನ್ನು ಎನ್ಕೌಂಟರ್ ಮಾಡಬೇಕು ಅನ್ನುವಂಥ ಯೋಚನೆಯ ಅಡಿಯಲ್ಲಿ ಕೂಡ ಕೆಲಸ ಕಾರ್ಯ ನಡೆದಿತ್ತು. ಅವತ್ತು ಮುಗಿಸಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದರು. ಆದರೆ ದೇವರ ಆಶೀರ್ವಾದದಿಂದ ಆ ಸಂದರ್ಭದಲ್ಲಿ ಅವರಿಗೇನು ಮಾಡಲಿಕ್ಕೆ ಆಗಲಿಲ್ಲ.
ಶಾಪಿಂಗ್ ಮಾಲ್ GL1 ಆರಾಮದಾಯಕ ಶಾಪಿಂಗ್, ಹಲವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು, ವೆರೈಟಿ ರಿಟೇಲ್ ಸ್ಟೋರ್ಗಳು, ಲಕ್ಸುರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು, ಗೇಮಿಂಗ್ ಝೋನ್, ವಿವಿಧ ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳು, ವಿಶಾಲ ಫುಡ್ ಕೋರ್ಟ್, 100ಕ್ಕೂ ಅಧಿಕ ಸೀಟಿಂಗ್, ಸುಸಜ್ಜಿತ ಪಾರ್ಕಿಂಗ್, ತಂಪಾದ ಆಹ್ಲಾದಕರ ವಾತಾವರಣ. ಎಂದೇ ಭೇಟಿ ನೀಡಿ. ಪುತ್ತೂರಿನ ಪ್ರಪ್ರಥಮ ಮಾಲ್ GL1 ಮಾಲ್ ಮಲ್ಟಿಪ್ಲೆಕ್ಸ್ ಆಂಡ್ ಮೋರ್, ಮೇನ್ ರೋಡ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.